ರೈಲ್ವೆ ಹಳಿಯಲ್ಲಿ ವ್ಯಕ್ತಿಯೊಬ್ಬರ ಮೃತದೇಹ ಪತ್ತೆಯಾಗಿದೆ. ಮೃತ ವ್ಯಕ್ತಿ ಬಾರ್ ಸಪ್ಲೈಯರ್ ಮಡಿಕೇರಿ ನಿವಾಸಿ ಸೋಮಣ್ಣ ಎಂದು ತಿಳಿದು ಬಂದಿದೆ. ಸೋಮಣ್ಣ ಹಾಗೂ ಪತ್ನಿ ಭಾಗ್ಯ ಮುರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ನಿನ್ನೆ ರಾತ್ರಿ ಸೋಮಣ್ಣ ಮನೆಗೆ ಬಾರದೆ ಇರುವುದರಿಂದ ಸೋಮಣ್ಣನ ಪತ್ನಿ ಭಾಗ್ಯ ಅವರು ಹುಡುಕಾಟವನ್ನು ನಡೆಸಿದ್ದಾರೆ. ಈ ವೇಳೆ ಮುರದ ಬಳಿಯ ರೈಲ್ವೆ ಹಳಿಯಲ್ಲಿ ಸೋಮಣ್ಣನ ಮೃತದೇಹ ಪತ್ತೆಯಾಗಿದೆ. ಮೃತದೇಹದಲ್ಲಿ ರೈಲು ಡಿಕ್ಕಿಯಾದ ಗುರುತು ಇಲ್ಲದ ಕಾರಣ ಈ ಪ್ರಕರಣ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಇನ್ನು ಒಂದು ಕಾಲು ಕಟ್ಟಾಗಿದ್ದು ಇನ್ನೊಂದು ಕಾಲಿನ ಕೆಳಭಾಗಕ್ಕೆ ಮಾರಕಾಸ್ತ್ರದಿಂದ ಹೊಡೆದಿರುವ ಗಾಯದ ಗುರುತುಗಳಿದೆ. ಇನ್ನು ಸ್ಥಳಕ್ಕೆ ಪುತ್ತೂರು ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹವನ್ನ ಪುತ್ತೂರಿನ ಆಸ್ಪತ್ರೆಗೆ ಕೊಂಡೊಯ್ಯಲಾಗಿದೆ. ಡೌಟ್ ಇಲ್ಲ.